करेगा वो ये कैंप है वो कैंप में क्या करेगा क्या क्या बैग पानी जो जा रहा था आपका पानी है वो आपका जिम्मेदारी है एक मिनट मैं हमारा मैं वेट करेगा वो ये कैंप है वो कैंप में क्या करेगा सर मैं फैक्ट बता क्या क्या बैग पानी जो जा रहा था आपका पानी है वो आपका जिम्मेदारी है एक मिनट मैं हमारा मैं बात कर रहा हूँ वो आपका जिम्मेदारी है वो एयरपोर्ट अथॉरिटी का जिम्मेदारी है क्या करेगा मिसगाइड करेगा सर ಡೈವರ್ಟ್ ಮಾಡ್ಕೊಂಡು ಸಹಿತ ಜವಾಬ್ದಾರಿ ಸರ್ निकल निकल ध्यान के ये बात चंद अधिक संवत्सर ಅನ್ನಿಸ್ತಾ ಇದೆ ಇಲ್ಲ ನಾನು ಕೇಳು ನಿಮಗೆ ಈ ವರ್ಷ ನೀರು ಹೋಯ್ತು ಈ ಊರಿಗೂ ನೀರು ಹೋಯ್ತು ಇದು ಕೇಳಿ ಆ ಬಂದಿನ 1952 ವಾಲ್ ಆತ ಪ್ರಾಬ್ಲಮ್ ನಿಕಲ್ನ 1952 ఆయన ఎంక్లైలో వస్తుంది ఆ సమస్య వచ్చి కరెన పొసర అన్వయక రెండు సారి ನೀರು ಬರ್ತದೆ ಎಂತ ಬರ್ತದೆ ಮಲ್ಲಿ ಸರ್ ಇವಾಗ ಅದನ್ನ ನಿಲ್ರಿ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ನಿಲ್ಲಿ ಏನ್ ಮಾತಾಡ್ತಾ ಇದ್ದೀರಿ ಯಾರ ಹತ್ರ ಮಾತಾಡ್ತಾ ಇದ್ದೀರಿ ಸರ್ ನಿಲ್ರಿ ಹೇಳಿ ಆನ್ಸರ್ ಅವ್ರು ಮಾಡ್ಲಿ ಇಂಜಿನಿಯರ್ ಅವರು ನೀವ್ ಯಾಕೆ ಮಾತಾಡ್ಬೇಕು ಅವ್ರು ಇದ್ರೆ ನೀವು ಚಾರ್ಜ್ ಯಾರು ಇನ್ಚಾರ್ಜ್ ಮಾತಾಡಿ ಅದಕ್ಕೆ ಪ್ರಸನ್ನ ನನ್ನ ಹತ್ರ ಮಾತಾಡಿ ಏನ್ ತಿಳ್ಕೊಂಡಿದ್ರಿ ಅಥಾರಿಟಿ ಅವ್ರಿಗೆ ಭಾರಿ ಇದಾಗಿ ಹೋಗಿದೆ ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ತೀನಿ ಹಾಗಾದ್ರೆ ಬಿಟ್ಕೊಡಿ ಎಲ್ಲ ನಾನು ಕಳಿಸ್ತೇನೆ ನಿಮ್ಮನ್ನು ಊರಿಗೆ అయితే మురాని ఎంకల్కి నుంచినమంట యాన్ కూడా ఆర్టి స్పష్టమంటే మిగులు అది కాబట్టి సంవత్సరం ಅನ್ನಿಸ್ತಾ ಇದೆ ಇಲ್ಲ ನಾನು ಕೇಳು ನಿಮಗೆ ಈ ವರ್ಷ ನೀರು ಹೋಯ್ತು ಈ ಊರಿಗೂ ನೀರು ಹೋಯ್ತು ಇದು ಕೇಳಿ ಆ ಬಂದಿನ 1952 ವಾಲ್ ಆತ ಪ್ರಾಬ್ಲಮ್ ನಿಕಲ್ನ 1952 ఆయన ఎంక్లైలో వస్తుంది ఆ సమస్య వచ్చి కరెన పొసర అన్వయక రెండు సారి ನೀರು ಬರ್ತದೆ ಎಂತ ಬರ್ತದೆ ಮಲ್ಲಿ ಸರ್ ಇವಾಗ ಅದನ್ನ ನಿಲ್ರಿ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ನಿಲ್ಲಿ ಏನ್ ಮಾತಾಡ್ತಾ ಇದ್ದೀರಿ ಯಾರ ಹತ್ರ ಮಾತಾಡ್ತಾ ಇದ್ದೀರಿ ಸರ್ ನಿಲ್ರಿ ಹೇಳಿ ಆನ್ಸರ್ ಅವ್ರು ಮಾಡ್ಲಿ ಇಂಜಿನಿಯರ್ ಅವರು ನೀವ್ ಯಾಕೆ ಮಾತಾಡ್ಬೇಕು ಅವ್ರು ಇದ್ರೆ ನೀವು ಚಾರ್ಜ್ ಯಾರು ಇನ್ಚಾರ್ಜ್ ಮಾತಾಡಿ ಅದಕ್ಕೆ ಪ್ರಸನ್ನ ನನ್ನ ಹತ್ರ ಮಾತಾಡಿ ಏನ್ ತಿಳ್ಕೊಂಡಿದ್ರಿ ಅಥಾರಿಟಿ ಅವ್ರಿಗೆ ಭಾರಿ ಇದಾಗಿ ಹೋಗಿದೆ ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ತೀನಿ ಹಾಗಾದ್ರೆ ಬಿಟ್ಕೊಡಿ ಎಲ್ಲ ನಾನು ಕಳಿಸ್ತೇನೆ ನಿಮ್ಮನ್ನು ಊರಿಗೆ అయితే మురాని ఎంకల్కి నుంచినమంట యాన్ కూడా ఆర్టి స్పష్టమంటే మిగులు మురాని ముట్టದ ಬಿಟ್ಟು ಫಸ್ಟ್ ಓಲೋಲ್ ನೀರು ಹೋಗ್ಕೊಂಡು ಡಿಸೈನ್ ಮಾಡಿ ಓಲೋಲ್ ಏರ್ಪೋರ್ಟ್ ಅಥಾರಿಟಿದ ಪ್ರಾಬ್ಲಮ್ ಆಗ್ತಾನೆ ಓಲೋಲ್ ನೀರು ಇದು ಆಗ್ತಾನೆ ಅದನ್ನು ಕ್ಲಿಯರ್ ಎಂಚ ಮಾಡ್ಕೊಳ್ಳಿ